ಇವತ್ತೊಂದು ಹೋಳಿಗೆ ಥರ ಮೆದುವಾಗಿ ತುಂಬಾ ರುಚಿಯಾಗಿ ಮಾಡ್ಬೋದಾದಂತಹ ಆಲೂಗಡ್ಡೆ ಅಥವಾ ಪೊಟ್ಯಾಟೊ ಚಪಾತಿಯನ್ನು ಈಸಿಯಾಗಿ ಸುಲಭವಾಗಿ ಹೇಗೆ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋನ ಮಿಸ್ ಮಾಡಿದೆ ಪೂರ್ತಿಯಾಗಿ ನೋಡಿ, ಒಂದ್ಸರಿ ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಸರಿ, ಹಾಗಾದರೆ ಈ ವಿಶೇಷವಾಗಿರುವಂಥ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ. ಈ ಮೆದುವಾಗಿರುವಂತಹ ಸ್ಪೆಷಲ್ ಆಲೂ ಚಪಾತಿ ಮಾಡಲಿಕ್ಕೆ ನಾನು 2 ಆಲೂಗಡ್ಡೆನ ಬೇಯಿಸಿ ತಗೊಂಡಿದ್ದೇನೆ. ತುಂಬಾ ಚೆನ್ನಾಗಿ ಬೇಯಿಸಬೇಕು. ಬೇಯಿಸುವಾಗ ಉಪ್ಪು ಹಾಕೊಳ್ಳೋಂಥ ಅಗತ್ಯ ಇಲ್ಲ. ಇದನ್ನು ನೈಸಾಗಿ ಇವಾಗ ಗ್ರೈಂಡ್ ಮಾಡಿ ಒಂಚೂರು ಪೇಸ್ಟ್ ಮಾಡ್ಕೊಳ್ಳೋಣ. ನೀವು ಗ್ರೇಟ್ ಮಾಡಿದರೂ ನಡೀತದೆ. ಒಂದು ಮಿಕ್ಸಿಗೆ ಹಾಕೊತಾ ಇದ್ದೀನಿ. ಮಿಕ್ಸಿಗೆ ಸಿಪ್ಪೆ ತೆಗೆದುಬಿಡಿ. ನೀವು ಆಲೂಗಡ್ಡೆ ಬೇಯಿಸುವಾಗ ಉಪ್ಪು ಹಾಕೊಳ್ಳುವಂಥ ಅಗತ್ಯ ಇಲ್ಲ. ನೋಡಿ, ಆಲೂಗಡ್ಡೆದು ಈ ಥರ ಪೇಸ್ಟ್ ಮಾಡ್ಕೊಳ್ಳಿ ನೈಸಾಗಿ. ಈ ಕಪ್ಪಲ್ಲಿ ಇಷ್ಟು ಪೇಸ್ಟ್ ಆಗಿದೆ. ಇದು 2 ಮೀಡಿಯಮ್ ಸೈಜ್ ಆಲೂಗಡ್ಡೆದು 2 ಕಪ್ಪಷ್ಟು ಗೋಧಿ ಹಿಟ್ಟಿಗೆ 2 ಆಲೂಗಡ್ಡೆನ ಬೇಯಿಸಿ ರೆಡಿ ಇಟ್ಕೊಂಡೆ. ಒಂದು ಮಿಕ್ಸಿಂಗ್ ಬೌಲ್ ತಗೊಂಡು 2 ಕಪ್ಪಷ್ಟು ಗೋಧಿ ಹಿಟ್ಟು ಹಾಕೊತಾ ಇದ್ದೀನಿ. ಇದು ಆಶೀರ್ವಾದ್ ಗೋಧಿ ಹಿಟ್ಟು. ಇವಾಗ ಇದಕ್ಕೆ ರೆಡಿ ಮಾಡಿ ಇಟ್ಕೊಂಡಿರುವಂಥ ಆಲೂಗಡ್ಡೆ ಪೇಸ್ಟನ್ನು ಹಾಕೊತಾ ಇದ್ದೀನಿ. 1/4 ಟೇಬಲ್ ಸ್ಪೂನಷ್ಟು ಉಪ್ಪು, ಸ್ವಲ್ಪ ಅಂದರೆ ಚೂರು ಗರಂ ಮಸಾಲ ಪುಡಿ, 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ, 1/4 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಅಂದರೆ ಕೊತ್ತಂಬರಿ ಪುಡಿ, ಚಿಟಿಕೆಯಷ್ಟು ಅರಿಶಿನ ಪುಡಿ. ಫ್ಲೇವರಿಗೆ ಒಂಚೂರು ಶುಗರನ್ನು ಹಾಕೋಬೋದು. ಸ್ವಲ್ಪ ಚಿಕ್ಕದಾಗಿ ಹಚ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ನೀಟಾಗಿ ಕೈಯಿಂದ ಕಲಿಸ್ಕೋಬೇಕು. ಇವಾಗ ನೀರು ಹಾಕಲಿಕ್ಕೆ ಹೋಗಬೇಡಿ. ಹಿಟ್ಟು ನೋಡಿ ಇಷ್ಟು ಒದ್ದೆ ಆಗಿದೆ. ಇವಾಗ ನಾವು ಇದಕ್ಕೆ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ನಾವು ಯಾವ ಕಪ್ಪಲ್ಲಿ ಹಿಟ್ಟನ್ನು ತಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ನೀರನ್ನು ಹಾಕೊತಾ ಇದ್ದೀನಿ. ಜಾಸ್ತಿ ಹಾಕೋಬೇಡಿ. ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು. ನೀವು ಆಲೂಗಡ್ಡೆ ಪೇಸ್ಟ್ ಹಾಕಿರೋದ್ರಿಂದ ಜಾಸ್ತಿ ನೀರು ಹಾಕೋಬೇಡಿ. ನಮಗೆ ಅರ್ಧ ಕಪ್ಗಿಂತನೂ ಕಮ್ಮಿಯೇ ನೀರು ಬೇಕಾಗುತ್ತೆ. ಹಿಟ್ಟು ಕೈಗೆ ನೋಡಿ ಈ ಥರ ಅಂಟು ಥರ ಕಲಿಸ್ಕೋಬೇಕು. ಮೆತ್ತಗಾಗಿ ಬರುತ್ತೆ. ಇವಾಗ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕೊಳ್ಳಿ. ನಾನು ಕೋಕೋನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೇನೆ. ಮತ್ತೆ ಕಲಿಸ್ಕೊಳ್ಳಿ ಹಿಟ್ಟನ್ನು. ಕಲಿಸುವಾಗ ಹಿಟ್ಟು ತುಂಬಾ ಮೆತ್ತಗಾಯಿತು, ಕೈಗೆ ಅಂಟ್ಕೊಳ್ತಾ ಇದೆ ಅಂತಂದರೆ ಟೆನ್ಷನ್ ತಗೋಬೇಡಿ. ಒಣ ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ ಮತ್ತೆ ಕಲಿಸ್ಕೊಳ್ಳಿ. ಹಾಗೆಯೇ ತುಂಬ ಗಟ್ಟಿ ಆಯಿತು ಅಂತಂದರೆ ಚೂರು ನೀರು ಅಥವಾ ಒಂದು ಸ್ವಲ್ಪ ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊಂಡು ಮತ್ತೆ ಹಿಟ್ಟನ್ನು ಈ ಹದಕ್ಕೆ ನೋಡಿ ಎಷ್ಟು ಮೆತ್ತಾಗಿದೆ, ಈ ಹದಕ್ಕೆ ರೆಡಿ ಮಾಡ್ಕೊಳ್ಳಿ. ಹಿಟ್ಟು ರೆಡಿಯಾಗಿದೆ, ತುಂಬಾ ಮೆತ್ತಗಾಗಿದೆ ನೋಡಿ. ಇವಾಗ ನಾವು ಚಪಾತಿನ ಮಾಡ್ಕೋಬೋದು. ಇವಾಗ ನಾನೇನಿದನ್ನ ನೆನೆ ಹಾಕ್ಲಿಕ್ಕೆ ಇಡಲ್ಲ, ಹಾಗೆಯೇ ಡೈರೆಕ್ಟಾಗಿ ಉಂಡೆನ ಮಾಡ್ಕೊತಾ ಇದ್ದೇನೆ. ನೈಸಾಗಿ ಅಥವಾ ಗುಂಡಗೆ ಈ ಥರ ಮೀಡಿಯಮ್ ಸೈಜ್ ಚಪಾತಿ ಉಂಡೆನ ಮಾಡ್ಕೊಳ್ಳಿ. ಉಂಡೆಗಳು ರೌಂಡ್ ಆಗಿದ್ದರೆ ಚಪಾತಿ ರೌಂಡಾಗಿ ಬರುತ್ತೆ. ಕೈಯಲ್ಲಿ ಈ ಥರ ಇಟ್ಕೊಂಡು ಒಂದು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ ಹೀಗೆ. ಇವಾಗ ಒಣ ಹಿಟ್ಟನ್ನು ತಗೊಂಡು ಈ ಥರ ಕೋಟ್ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ಲಟ್ಟಿಸ್ಕೊಳ್ಳಿ. ನಾನು ಚಪಾತಿ ಲಟ್ಟಿಸ್ಕೊಳ್ಳುವಂಥ ವಿಧಾನವನ್ನು ತುಂಬ ವಿಡಿಯೋದಲ್ಲಿ ಹೇಳಿದ್ದೇನೆ. ಒಂದು ರೌಂಡು ಲಟ್ಟಿಸ್ಕೊಂಡಾದ ನಂತರ ನೀವು ಈ ಥರ ಬೇಕಾದರೂ ಕಾಯಿಸ್ಬೋದು. ನಾನಿದು ಪದರ ಉಬ್ಬಿ ಬರೋ ಥರ ಮಾಡಬೇಕು. ಅದಕ್ಕೆ ಇನ್ನೊಂದು ಟ್ರಿಕ್ಕನ್ನು ತೋರಿಸ್ತಾ ಇದ್ದೇನೆ. ಒಂದು ರೌಂಡ್ ಲಟ್ಟಿಸ್ಕೊಂಡಾದ ನಂತರ ನೋಡಿ ಸ್ವಲ್ಪ ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊಂಡು ಈ ಥರ ಫುಲ್ಲು ಸ್ಪ್ರೆಡ್ ಮಾಡ್ಕೊಳ್ಳಿ. ಅದಾದ ನಂತರ ಒಣ ಹಿಟ್ಟಿರುತ್ತಲ್ವ ಅದನ್ನ ಮೇಲ್ಗಡೆ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು. ಈ ಥರ ನೀಟಾಗಿ ಮೇಲ್ಗಡೆ ಸ್ಪ್ರೆಡ್ ಮಾಡ್ಕೊಳ್ಳಿ ಒಣ ಹಿಟ್ಟು. ಇವಾಗ ಕೈಯಿಂದ ಒಂದು ಸೈಡಿಂದ ನೋಡಿ ಈ ಥರ ಫೋಲ್ಡ್ ಮಾಡ್ಕೊಂಡು ಬರಬೇಕು. ಪೂರ್ತಿಯಾಗಿ ಈ ಥರ ಫೋಲ್ಡ್ ಮಾಡ್ಕೊಂಡು ಬನ್ನಿ. ನೋಡಿ ಈ ಥರ ಫೋಲ್ಡ್ ಮಾಡ್ಕೊಂಡು ಬಂದ ನಂತರ ಇದನ್ನ ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ಮತ್ತು ಇದನ್ನ ಸ್ವಲ್ಪ ಒಣ ಹಿಟ್ಟಿಗೆ ಕೋಟ್ ಮಾಡಿಕೊಂಡು ಇನ್ನೊಂದು ರೌಂಡು ಲಟ್ಟಿಸ್ಕೊಳ್ಳೋಣ. ಈ ಥರ ಮಾಡೋದ್ರಿಂದ ಚಪಾತಿ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ. ನೋಡಿ ಸಾಕು. ಆಲೂ ಚಪಾತಿನ ತುಂಬ ತೆಳ್ಳಗೆ ಮಾಡಲ್ಲ, ಇಷ್ಟು ಸಾಕು. ಇವಾಗ ಸ್ಟವ್ ಮೇಲೆ ಒಂದು ತವನ ನೀಟಾಗಿ ಕಾಯಿಸ್ಕೊಳ್ಳಿ. ಮೀಡಿಯಮ್ ಫ್ಲೇಮ್ಗಿಂತ ಜಾಸ್ತಿ ಉರಿಯೇ ಇಟ್ಕೊಂಡು ಚೆನ್ನಾಗಿ ಕಾಯಿಸಬೇಕು. ಚಪಾತಿ ಚೆನ್ನಾಗಿ ಬರಬೇಕು ಅಂತಂದರೆ ತವನ ಚೆನ್ನಾಗಿ ಕಾಯಿಸ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಂಡು ನಾವು ಲಟ್ಟಿಸಿರುವಂಥ ಚಪಾತಿನ ಹಾಕ್ಕೊಳ್ಳಿ. ಮೇಲ್ಗಡೆಯಿಂದ ಮತ್ತೊಂದು ಚೂರು ಬೇಕಾದರೆ ಆಯಿಲ್ ಹಾಕಿ, ಇಲ್ಲ ತುಪ್ಪ ಬೇಕಾದರೂ ಯೂಸ್ ಮಾಡ್ಬೋದು. ಆಯಿಲ್ ಬೇಡ ಅಂತಿದ್ರೆ ಇಮಿಡಿಯೇಟಾಗಿ ಮಗುಚಿ ಹಾಕಿ 2 ಕಡೆಯಿಂದನೂ ನೀಟಾಗಿ ಕಾಯಿಸ್ಕೋಬೇಕು. ಸ್ವಲ್ಪ ಎಲ್ಲ ಕಡೆ ಈ ಥರ ಪ್ರೆಸ್ ಮಾಡಿಕೊಂಡು, ಸಟ್ಟುಗದಿಂದ ಕೂಡ ಆಗುತ್ತೆ. ಈ ಥರ ನೀಟಾಗಿ ಪ್ರೆಸ್ ಮಾಡಿಕೊಂಡು ನಾವು ಕಾಯಿಸಿದರೆ ನೀಟಾಗಿ ಉಬ್ಬಿ ಬರುತ್ತೆ.
ನೋಡಿದರೆ ಗೊತ್ತಾಗುತ್ತೆ ತುಂಬಾ ಸಾಫ್ಟಾಗಿ ತುಂಬಾ ಮೆತ್ತಗೆ ಬಂದಿದೆ, ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಕೂಡ ಈ ಚಪಾತಿ. ಇಷ್ಟೇ 2 ಕಡೆ ನೀಟಾಗಿ ಕಾಯಿಸ್ಕೊಂಡು ಚೆನ್ನಾಗಿ ತೆಗೆದ್ಬಿಡೆ. ಆಮೇಲೆ ಇನ್ನೊಂದು ಏನು ಅಂತಂದರೆ ಚಪಾತಿನ ಯಾವತ್ತೂ ತುಂಬ ಜಾಸ್ತಿಯಾಗಿ ಕಾಯಿಸೋಕೆ ಹೋಗಬಾರ್ದು, ರೊಟ್ಟಿ ಥರ ಆಗುತ್ತೆ. ಇವಾಗ ನೋಡಿ ಎಷ್ಟು ಸೂಪರ್ ಆಗಿರುವಂತಹ ಮೆದು ಆಗಿರುವಂತಹ ಹೋಳಿಗೆ ಥರ ಬಂದಿದೆ ನೋಡಿ ಈ ಸ್ಪೆಷಲ್ ಆಲೂ ಚಪಾತಿ. ಖಂಡಿತವಾಗ್ಲೂ ತುಂಬಾ ಇಷ್ಟ ಆಗುತ್ತೆ ನಿಮಗೆ. ಇದು ಆ್ಯಕ್ಚುಲಾಗಿ ನಾನ್ ವೆಜ್ ಗ್ರೇವಿ ಜೊತೆನೂ ಚೆನ್ನಾಗಿರುತ್ತೆ, ಅಥವಾ ಪಾಲಕ್ ಪನ್ನೀರ್ ಇರುತ್ತಲ್ವ, ಈ ಥರ ಯಾವುದೇ ಗ್ರೇವಿ ಇರ್ಬೋದು, ಚಟ್ನಿ ಇರ್ಬೋದು, ಅಥವಾ ಸಾಗು ಯಾವುದರಲ್ಲಿ ಕೂಡ ಸಖತ್ ಕಾಂಬಿನೇಷನ್ ಇರುತ್ತೆ. ನಾರ್ಮಲ್ ಚಪಾತಿ ಮಾಡಿ ಬೇಜಾರಾಗಿದ್ದಾಗ ಒಂದ್ಸರಿ ಈ ಥರ ಚಪಾತಿ ಟ್ರೈ ಮಾಡಿ. ಖಂಡಿತವಾಗ್ಲೂ ಈ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ. ನೀವು ಮಾತ್ರ ನೋಡೋದಲ್ಲ, ಬೇರೆಯವರಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.